ಧಾರ್ಮಿಕ ಆಚಾರ ವಿಚಾರಕ್ಕೆ ಸಂಬಂಧಿಸಿ ಜಗತ್ತಿಗೆ ಮಾದರಿಯಾಗಬೇಕಾಗಿದ್ದ ಭಾರತದಲ್ಲಿ ಇಂದು ಆಯುಧಗಳು ಮಾತನಾಡತೊಡಗಿವೆ. ಇದು ಅಪಾಯಕಾರಿಯೊಡ್ಡುವಂತಹ ಸಂಗತಿಯಾಗಿದ್ದು, ಇದರಿಂದ ದೇಶಕ್ಕೆ ಯಾವತ್ತೂ ಉಳಿಕಾಲವಿಲ್ಲ ಎಂದು ಮೈಸೂರಿನ ಉರಿಲಿಂಗ ಪೆದ್ದಿಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿ ಅಭಿಪ್ರಾಯಪಟ್ಟರು. ನಗರದ ಪುರಭವನದಲ್ಲಿ ನಡೆದ ಯುನಿವೆಫ್ ಕರ್ನಾಟಕ ಇದರ ಅರಿಯಿರಿ ಮನುಕುಲದ ಪ್ರವಾದಿಯನ್ನ ಎಂಬ ಘೋಷವಾಕ್ಯದಡಿ ಹಮ್ಮಿಕೊಂಡ ಪ್ರವಾದಿ ಮೊಹಮ್ಮದ್ ರವರ ಸಂದೇಶ ಪ್ರಚಾರ ಅಭಿಯಾನದ ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಅವರು ಮಾತನಾಡಿದರು. ಮನುಷ್ಯನಿಗಾಗಿ ಧರ್ಮವೋ, ಧರ್ಮಕ್ಕಾಗಿ ಮನುಷ್ಯನು ಎಂಬಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ದೇಶದೆಲ್ಲೆಡೆ ಕೊಲೆ, ಅತ್ಯಾಚಾರ, ದೌರ್ಜನ್ಯ, ದಬ್ಬಾಳಿಕೆ ಹೆಚ್ಚುತ್ತಿವೆ. ಮನುಷ್ಯತ್ವ ನಾಶವಾಗುತ್ತಿದೆ. ಆಯುಧಗಳೇ ಮಾತನಾಡತೊಡಗಿವೆ. ಇದರಿಂದ ದೇಶದಲ್ಲಿ ಒಗ್ಗಟ್ಟು, ಅಭಿವೃದ್ಧಿ ಸಾಧ್ಯವಿಲ್ಲ. ಬದಲಾಗಿ ಸುಮಾರು 200 ವರ್ಷಗಳಷ್ಟು ಹಿಂದಕ್ಕೆ ದೇಶ ಸರಿಯಲಿದೆ ಎಂದು ಜ್ಞಾನಪ್ರಕಾಶ್ ಸ್ವಾಮೀಜಿ ಹೇಳಿದರು. ಅಥವಾ ಧರ್ಮಕ್ಕಾಗಿ ಮನುಷ್ಯನು, ಧರ್ಮವೆಂದರೆ ಅಪೀಮಲ್ಲ, ಧರ್ಮವೆಂದರೆ ಕ್ಲೇಶ ದ್ವೇಷವಲ್ಲ. ಹಾಗಾದರೆ ಧರ್ಮವೆಂದರೇನು? ಯಾವುದು ಧರ್ಮ? ಈ ಒಂದು ಪವಿತ್ರ ಸ್ಥಳದಲ್ಲಿ ನೀವೆಲ್ಲ ಕುಳಿತಿದ್ದೀರಿ. ನಮ್ಮ ಸಹೋದರರು ಹೇಳ್ತಾ ಇದ್ರು, ಸಂವಿಧಾನದವನ್ನು ಮಾತಾಡ್ತಾ ಹೇಳ್ತಾ ಇದ್ರು. ನಮ್ಮ ಸಂವಿಧಾನ ನಮಗೆ ಏನು ಹೇಳಿಕೊಟ್ಟಿದೆ? ವಿ ದಿ ಪೀಪಲ್ ಆಫ್ ಮುಸ್ಲಿಂ, ವಿ ದಿ ಪೀಪಲ್ ಆಫ್ ಹಿಂದೂ, ವಿ ದಿ ಪೀಪಲ್ ಆಫ್ ಸಿಖ್, ವಿ ದಿ ಪೀಪಲ್ ಆಫ್ ಜೈನ್ ಅಂತ ಹೇಳ್ಕೊಟ್ಟಿದ್ಯಾ? ನಮ್ಮ ಸಂವಿಧಾನ ನಮಗೆ ಏನು ಹೇಳಿದೆ? ನಮ್ಮ ಸಂವಿಧಾನ ವಿ ದಿ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು, ಧರ್ಮಕ್ಕಿಂತ ದೇಶ ಮುಖ್ಯ. ಮತ್ತೋರ್ವ ಮುಖ್ಯ ಅತಿಥಿ ಲೇಖಕ ವಿಲ್ಫ್ರೆಡ್ ಡಿಸೋಸಾ ಮಾತನಾಡಿ, ಎಲ್ಲ ಧರ್ಮಗಳ ಸಾರ ಒಂದೇ ಎಂದು ಹೇಳಿಕೊಂಡರೂ ಕೂಡ ದೇಶದಲ್ಲಿ ಧರ್ಮಗಳ ಮಧ್ಯೆ ಮೇಲಾಟ ಹೆಚ್ಚುತ್ತಿವೆ ಎಂದು ಹೇಳಿದರು. ಆದರೆ ಮತಾಂತರನೇ ಇಲ್ಲ. ತುಂಬ ಮೀಟಿಂಗ್ಗಳಲ್ಲಿ ಆಯ್ತಲ್ಲ ಮತಾಂತರ. ನೀವು ನೋಡಿ, ಬೆಂಗಳೂರು ಕಡೆ ಯಾವುದೇ ದೊಡ್ಡ ಮಹಾನಗರಗಳಿಗೆ ಹೋಗಿ ಒಂದು ಸ್ಲಮ್ನಲ್ಲಿ ನೋಡಿದರೆ ಒಂದೇ ಸ್ಲಮ್ನ ಒಳಗಡೆ 10 ಶಿಲುಬೆಗಳು ಕಾಣ್ತವೆ ನಿಮಗೆ. ಯಾರವರು? ಅದೇ ನಾನು ಹೇಳಿದೆ, ಅನೇಕ ಹೊಸ ಹೊಸ ಬಣಗಳು ಸೃಷ್ಟಿಯಾಗಿವೆ. ಅವರು ಮತಾಂತರ ಮಾಡ್ತಾರೆ, ನಡೀತಾ ಇದೆ, ನಿರಂತರವಾಗಿ ನಡೀತಾ ಇದೆ. ಮತಾಂತರ ತಪ್ಪ ಸರಿಯಾ ಅನ್ನೋ ಪ್ರಶ್ನೆ ಬೇರೆ. ನಮಗೆ ಧರ್ಮ ನಿರಪೇಕ್ಷತೆಯ ಅದ್ಭುತವಾದಂಥ ಜಾತ್ಯತೀತವಾದಂಥ ಸಮಾಜವಾದಿ ಸಾಮಾಜಿಕ ನ್ಯಾಯದ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಲಕ್ಷಾಂತರ ಬೆಂಬಲಿಗರೊಂದಿಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿದ್ದಾರೆ. ಅದರಿಂದ ಮತಾಂತರ ತಪ್ಪು ಅಂತ ನಾವು ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ಒಬ್ಬ ನಾಗರಿಕನ ಹಕ್ಕದು. ಆದರೆ ಈ ಮತಾಂತರ ಅನ್ನೋದಿದೆಯಲ್ಲ, ಬೇರೆಯವ್ರಿಗೆ ದಬ್ಬಾಳಿಕೆ ಮಾಡಿ ಹೆದರಿಸಿ ಈ ಥರದೆಲ್ಲ ಮತಾಂತರ ಆಗೋದು. ಒಬ್ಬ ವ್ಯಕ್ತಿ ನನಗೆ ಈ ಧರ್ಮ ಬೇಡ, ನಾನು ಬೇರೆ ಧರ್ಮ ನನಗೆ ಇಷ್ಟ ಆಗ್ತದೆ, ನಾನು ಹೋಗ್ತೀನಿ, ನಾನು ಬೌದ್ಧ ಧರ್ಮಕ್ಕೆ ಹೋಗ್ತೀನಿ, ನಾನು ಇಸ್ಲಾಂ ಧರ್ಮಕ್ಕೆ ಸೇರ್ಪಡೆ ಆಗ್ತೀನಿ, ನನ್ನ ಇಷ್ಟ ಅದು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಯುನಿವೆಫ್ ಕರ್ನಾಟಕ ಇದರ ಅಧ್ಯಕ್ಷ ರಫೀವುದ್ದೀನ್ ಕುದ್ರೋಳಿ ಮಾನವೀಯ ಮೌಲ್ಯಗಳು ಮತ್ತು ಪರಧರ್ಮ ಸಹಿಷ್ಣುತೆ ಮತ್ತು ಪ್ರವಾದಿ ಮೊಹಮ್ಮದ್ ಎಂಬ ವಿಷಯದಲ್ಲಿ ಮಾತನಾಡಿದರು. ಈ ತೀರ್ಮಾನ ಆದಾಗ ಇಲ್ಲಿ ವೈಚಾರಿಕ ಏಕತೆ ಉಂಟಾಗ್ತದೆ, ಶಾಂತಿ ಉಂಟಾಗ್ತದೆ. ಅಲ್ಲಾಹನ ಪ್ರವಾದಿಯಲ್ಲಿ ಹೇಳಿದಾಗ ಅಲ್ಲಾಹನ ಪ್ರವಾದಿ ಹೇಳಿದರು, ನೀವು ನಿಮ್ಮ ಪ್ರಭುವನ್ನು ಆರಾಧಿಸಿ. ಯಾರು ನಿಮ್ಮ ಪ್ರಭು? ಉಅ್ಬುದು ರಬ್ಬಕುಂ ಅಲ್ಲದಿ ಖಲಕಕುಂ, ನಿಮ್ಮನ್ನು ಸೃಷ್ಟಿಸಿರುವಂಥ ನಿಮ್ಮ ದೇವರು. ನಿಮ್ಮ ದೇವರು ನಿಮ್ಮನ್ನು ಸೃಷ್ಟಿಸಿರಬೇಕು. ಆದ್ದರಿಂದಲೇ ಇಸ್ಲಾಮಿನ ದೇವರ ಕಲ್ಪನೆ ಬಹಳ ಸರಳ. ಆಕಾರ ಇಲ್ಲದಂತಹ ನಿರಾಕಾರ ದೇವರನ್ನು ಆರಾಧಿಸುವಂತಹ ಒಂದು ಸಮುದಾಯ ಈಗಲೂ ಇರುವುದಾದರೆ ಅದು ಮುಸಲ್ಮಾನರು ಮಾತ್ರ. ನಾನು ಸ್ಟಡಿ ಮಾಡಿದ ಹಾಗೆ ಲಿಂಗಾಯತರಲ್ಲಿ ನಿರಾಕಾರ ದೈವಿಕ ಕಲ್ಪನೆ ಇದೆ. ಆದರೆ ಕೆಲವರು ಹೇಳುವುದುಂಟು, ನಾವು ಪೂಜಿಸುವಂಥ ವಿಗ್ರಹಗಳು ದೇವರಲ್ಲ, ನಮಗೆ ಗೊತ್ತಿದೆ. ಹೇಳುವವರು ಹೇಳ್ತಾರೆ, ನಾವು ಪೂಜಿಸುವಂತಹ ವಿಗ್ರಹಗಳು ದೇವರಲ್ಲ, ಆದರೆ ದೈವಿಕ ಕಲ್ಪನೆಗಳು ಯಾವ ರೀತಿ ಇರಬೇಕೆಂಬ ತೀರ್ಮಾನಕ್ಕೆ ಬರಬೇಕಾದರೆ ದೇವರು ಹೇಗಿದೆ ಎಂಬ ಕಲ್ಪನೆ ನಮಗಿರಬೇಕು. ವೇದಿಕೆಯಲ್ಲಿ ಮೈಸೂರಿನ ಸಿದ್ದರಾಮಯ್ಯ ಸ್ವಾಮೀಜಿ, ಅಭಿಯಾನದ ಸಹ ಸಂಚಾಲಕ ಶಾಬಾನ್ ನಬೀಲ್, ಯುನಿವೆಫ್ ಸದಸ್ಯ ಅಬ್ದುಲ್ ರಶೀದ್ ಉಪಸ್ಥಿತರಿದ್ದರು. ಅಭಿಯಾನದ ಸಂಚಾಲಕ ವಕಾಸ್ ಅರ್ಷಾಲನ್, ಕಾರ್ಯದರ್ಶಿ ಯುಕೆ ಖಾಲಿದ್ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.